ಮಂಗಳೂರಿನ ಲಾಲ್ಬಾಗ್ ಸಮೀಪದ ಕರಾವಳಿ ಉತ್ಸವ ಮೈದಾನದೆದುರು ಲೇಡಿ ಹಿಲ್ ರಸ್ತೆಯ 3ನೇ ಕ್ರಾಸ್ನಲ್ಲಿ ದಿ ಆಲಿವ್ ರೆಸ್ಟೋರೆಂಟ್ ಉದ್ಘಾಟನೆಗೊಂಡಿತು. ಈಗಾಗಲೇ ವಿವಿಧ ಕಡೆಗಳಲ್ಲಿ ದಿ ಆಲಿವ್ ರೆಸ್ಟೋರೆಂಟ್ ಪ್ರಾರಂಭಿಸಿ ಗ್ರಾಹಕರ ಮೆಚ್ಚುಗೆ ಗಳಿಸಿಕೊಂಡಿರುವ ದಿ ಆಲಿವ್ ರೆಸ್ಟೋರೆಂಟ್ ಇದೀಗ ಮಂಗಳೂರಿನಲ್ಲೂ ತನ್ನ ಶಾಖೆಯನ್ನ ಪ್ರಾರಂಭಿಸಿದೆ. ದಿ ಆಲಿವ್ ಗ್ರೂಪ್ ರೆಸ್ಟೋರೆಂಟ್ನ ಅಧ್ಯಕ್ಷ ಶಾಹಿದ್ ಶಾಚಿ ಅವರ ತಾಯಿ ಫಾತಿಮಾ ರೆಹಾ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ್ ಅವರು ನೂತನ ರೆಸ್ಟೋರೆಂಟ್ಗೆ ಶುಭ ಹಾರೈಸಿದ್ರು. ಆಲಿವ್ ಅಂತ ರೆಸ್ಟೋರೆಂಟ್ ಪ್ರಾರಂಭ ಮಾಡಿದ್ದಾರೆ. ಜನರಿಗೆ ಉತ್ತಮ ಸೇವೆ ಕೊಡುವಲ್ಲಿ ಯಶಸ್ವಿಯಾಗಲಿ, ಉದ್ಯಮ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ರೆಸ್ಟೋರೆಂಟ್ ಕ್ಷೇತ್ರದಲ್ಲಿ ಸುಮಾರು 14 ವರ್ಷಗಳ ಅನುಭವವಿರುವ ಕೇರಳ ಮೂಲದ ದಿ ಆಲಿವ್ ಗ್ರೂಪ್ ತಿರುವನಂತಪುರದಲ್ಲಿ 2, ಬಹ್ರೇನ್, ದುಬೈ, ಎರ್ನಾಕುಳಂ, ಕಲ್ಲಿಕೋಟೆ, ಬೆಂಗಳೂರಿನಲ್ಲಿ ತಲಾ ಒಂದೊಂದು ರೆಸ್ಟೋರೆಂಟ್ ಹೊಂದಿದೆ. ಇದೀಗ 7ನೇ ರೆಸ್ಟೋರೆಂಟ್ ಮಂಗಳೂರಿನಲ್ಲಿ ಆರಂಭಗೊಂಡಿದೆ. 8ನೇ ರೆಸ್ಟೋರೆಂಟ್ ಮುಂಬೈಯಲ್ಲಿ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ದಿ ಆಲಿವ್ ಗ್ರೂಪ್ನ ಅಧ್ಯಕ್ಷ ಶಾಹಿದ್ ಶಾಚಿ ಕಲ್ಲಿಕೋಟೆ ತಿಳಿಸಿದ್ದಾರೆ. Actually, Olive Restaurant is a chain of restaurants. This is our 7th branch opened in Mangalore. Completely something different types of huts we have arranged. Actually, more than 800 items in our menu. So currently, every in the Bangaloreans people and other people try to come here and experience our food in our request. Actually, we have different types of food. Actually, this is a multi-cuisine restaurant. The seafood we have Arabic, Italian, South Indian, North Indian, Chinese. Our next plan coming to 8th branch will be opened in Mumbai. Now we have branches in Bahrain, Dubai, Trivandrum, Mangalore. ಸಮಾರಂಭಕ್ಕೆ ಆಲಿವ್ ಗ್ರೂಪ್ನ ರೆಸ್ಟೋರೆಂಟ್ನ ಅಧ್ಯಕ್ಷ ಶಾಹಿದ್ ಶಾಚಿ ಹಾಗೂ ಕುಟುಂಬದ ಸದಸ್ಯರು ಸೇರಿದಂತೆ ವಿವಿಧ ಗಣ್ಯರು ಭೇಟಿ ನೀಡಿದ್ರು. ಬಹುವಿಧದ ಖಾದ್ಯ ಸೀಫುಡ್ಗೆ ಹೆಸರಾದ ದಿ ಆಲಿವ್ ರೆಸ್ಟೋರೆಂಟ್ನಲ್ಲಿ 800ಕ್ಕೂ ಅಧಿಕ ವಿಶೇಷ ಆಹಾರ ಖಾದ್ಯ, ವಿವಿಧ ಬಗೆಯ ಮತ್ಸ್ಯ ಖಾದ್ಯಗಳು, ಅರೇಬಿಕ್, ಇರಾನಿಯನ್, ಚೈನೀಸ್ ಮತ್ತು ಐರೋಪ್ಯ ದೇಶಗಳ ಕಾಂಟಿನೆಂಟಲ್ ಖಾದ್ಯಗಳು ಲಭ್ಯವಿದೆ. ಏಕಕಾಲದಲ್ಲಿ ಸುಮಾರು 250ರಷ್ಟು ಗ್ರಾಹಕರಿಗೆ ಉಪಹಾರ ಸೇವಿಸುವ ಸ್ಥಳಾವಕಾಶ ಇದೆ. ಸಾಂಪ್ರದಾಯಿಕ ಹಟ್ ಮಾದರಿಯ ಈ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಹಾಲ್ಗೆ ಸ್ಥಳಾವಕಾಶವಿದೆ. ಅಲ್ಲದೆ ಕಾರು ಪಾರ್ಕಿಂಗ್ ವ್ಯವಸ್ಥೆಯೂ ಕೂಡ ಇದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.